ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಲಸಿನ ಸೋಲೆ ಪಲ್ಯ ಮಾಡ್ತಿದ್ದೀನಿ. ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೋಲೆ ಇದು. ಉಪ್ಪಳಚ್ಚಿಲ ಅಂತಾರೆ ಇದಕ್ಕೆ. ಇದನ್ನು 4-5 ಗಂಟೆಗೆಲ್ಲ ನೀರಲ್ಲಿ ನೆನೆ ಇಡಬೇಕು. ನೀರಲ್ಲಿ ನೆನೆ ಇಟ್ಟು ನೀರನ್ನು ತೆಗೆದೆಲ್ಲ ತಂದಿದ್ದೀನಿ, ಚೆನ್ನಾಗಿ ತೊಳೆದು ಸ್ವಲ್ಪ ಕಟ್ ಮಾಡ್ತಿದ್ದೀನಿ. ಈ ಥರ ಕಟ್ ಮಾಡಿದ್ದೀನಿ. ಇದನ್ನು ಈ ಥರ ಕಟ್ ಮಾಡಬೇಕು, ಕೈಯಲ್ಲೇ ಕಟ್ ಮಾಡ್ಬೋದು, ಇದು ಸ್ಮೂತಾಗಿರುತ್ತೆ. ಎಲ್ಲವನ್ನ ಈ ಥರ ಕಟ್ ಮಾಡ್ತಿದ್ದೀನಿ. ಈ ಹಲಸಿನ ಸೋಲೆ ಈಗ ನೀರು ಹಾಕಬೇಕು. ಸ್ವಲ್ಪ ನೀರಾಗಿ ಬೇಯಲಿಕ್ಕೆ ಇಡಬೇಕು. ಹಲಸಿನ ಸೋಲೆ ಉಪ್ಪಿನಲ್ಲಿ ಹಾಕೋ ವಿಡಿಯೋ ಹಾಕಿದ್ದೀನಿ ನಾನು, ನೋಡ್ಬೋದು ನಿಮಗೆ. ಎಷ್ಟು ನೀರಾಗಿ ಬೇಯಲಿಕ್ಕೆ ಇಡಬೇಕು. ಇದರಲ್ಲಿ ಉಪ್ಪಿರುತ್ತೆ, ಬೇಯುವಾಗ ಎಲ್ಲ ಉಪ್ಪು ಹೋಗುತ್ತೆ. ಇದನಿಗೆ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಗ್ಯಾಸಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಈಗ ಮುಚ್ಚಿಡಬೇಕು. ಒಂದು 10 ನಿಮಿಷ ಬೇಯಬೇಕು. ಈಗ ತೆಗಿತಾ ಇದ್ದೀನಿ. ಈಗ ಹಲಸಿನ ಸೋಲೆ ಚೆನ್ನಾಗಿ ಬೆಂದಿದೆ. 10 ನಿಮಿಷ ಬೇಯಿಸಿದ್ದೀನಿ. ಇದನ್ನೀಗ ನೀರೆಲ್ಲ ತೆಗಿಬೇಕು, ಇಲ್ಲಾಂದರೆ ಉಪ್ಪು ಇರುತ್ತೆ. ಇದನ್ನು ನೀರೆಲ್ಲ ತೆಗೆದು ತರ್ತಿದ್ದೀನಿ. ಹಲಸಿನ ಸೋಲೆನೆಲ್ಲ ತೆಗೆದು ಪುನಃ ಅದೇ ಕಡಾಯನ್ನು ಗ್ಯಾಸಲ್ಲಿ ಇಟ್ಟಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕಬೇಕು. ತಗೊಂಡಿದ್ದೀನಿ 6 ಜಜ್ಜಿ ಹಾಕ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ. ಈಗ ಈರುಳ್ಳಿ ಹಾಕ್ತಿದ್ದೀನಿ ಒಂದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ 1 ಟೊಮೆಟೊ ಹಾಕಬೇಕು. ಸಣ್ಣ ಟೊಮೆಟೊ ಹಾಕಬೇಕು. ದೊಡ್ಡ ಟೊಮೆಟೊ ಹಾಕಿದರೆ ಹುಳಿ ಬರುತ್ತೆ. ಸ್ವಲ್ಪ ಹುಳಿ ಇರುತ್ತೆ. ಟೊಮೆಟೊ ಆಗಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಟೊಮೆಟೊ ಕೂಡ ಫ್ರೈ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಹಲಸಿನ ಸೋಲೆ ಉಪ್ಪು ಇದೆ, ಅದ ಕಾರಣ ಸ್ವಲ್ಪ ಹಾಕ್ಬೋದು ಈ ಮಸಾಲೆಗೆ ಮಾತ್ರ. 1/4 ಟೀ ಸ್ಪೂನ್ ಗರಂ ಮಸಾಲೆ ಹಾಕ್ತಿದ್ದೀನಿ. ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್ 1/4 ಟೀ ಸ್ಪೂನು, ಅರಶಿನ ಸ್ವಲ್ಪ ಸಾಕು, ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ 2 ಟೀ ಸ್ಪೂನು. ಜಾಸ್ತಿ ಖಾರ ಬೇಕಿದ್ರೆ ಜಾಸ್ತಿ ಹಾಕ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೀಗ ನೀರು ಹಾಕ್ತಿದ್ದೀನಿ. ಹಲಸಿನ ಸೋಲೆ ಬೇಯಿಸಿದ ನೀರು ಅದನ್ನೇ ಹಾಕ್ತಿದ್ದೀನಿ ಸ್ವಲ್ಪ. ಉಪ್ಪೆಲ್ಲ ಹಲಸಿನ ಸೋಲೆ ಬೇಯಿಸಿದ ನೀರಲ್ಲಿದೆ. ಸ್ವಲ್ಪ ಈ ಮಸಾಲೆ ಎಲ್ಲ ಈ ನೀರಲ್ಲಿ ಬೇಯಬೇಕು. ಸ್ವಲ್ಪ 1 ನಿಮಿಷ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ 1 ನಿಮಿಷ ಬೆಂದಿದೆ ಈ ಮಸಾಲೆ ಎಲ್ಲ. ಈಗ ಇದಕ್ಕೆ ಹಲಸಿನ ಸೋಲೆ ಹಾಕ್ತಿದ್ದೀನಿ, ಉಪ್ಪಳಚ್ಚಿದೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಮಾಡಿ 1 ನಿಮಿಷ ಬೇಯಲಿಕ್ಕೆ ಇಡಬೇಕು. 1 ನಿಮಿಷ ಆಗಿದೆ. ಇದಕ್ಕೆ ತೆಂಗಿನ ತುರಿ ಹಾಕ್ಬೇಕು ಸ್ವಲ್ಪ. ತುಂಬ ಚೆನ್ನಾಗಾಗುತ್ತೆ ಇದು ಉಪ್ಪಳಚ್ಚಿದ ಪಲ್ಯ. ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಲಸಿನ ಸೋಲೆ ಉಪ್ಪಿನಲ್ಲಿ ಹಾಕೋ ವಿಡಿಯೋ ನಾನು ಹಾಕಿದ್ದೀನಿ. ಇದು ಅದೇ ಹಲಸಿನ ಸೋಲೆ. ಇದು ಹಲಸಿನ ಸೋಲೆ ಪಲ್ಯ ರೆಡಿ ಆಯಿತು. ತುಂಬ ಚೆನ್ನಾಗುತ್ತೆ ಇದು ಸುಕ್ಕ ಮಾಡಲಿಕ್ಕೆ. ಹಲಸಿನ ಸೋಲೆ ಪಲ್ಯ ರೆಡಿ ಆಯಿತು. ತುಂಬ ಚೆನ್ನಾಗಿದೆ. ನೀವು ಸೊಮ್ಮೆ ಟ್ರೈ ಮಾಡಿ.